तस्य वर्धनः भूषधैर्वमादरस्मयामि स्थापिता कलशमध्यमः नैवेद्यार्थि मङ्गलनिराजनं समर्पयामि ॐ भूर्भुवः स्वाहा सत्यं हृदयेन विचिन्तयामि स्थापिता पदकपञ्चकज्जायसहिता लाजमहानैवेद्यं नैवेद्यमे ॐ प्राणाय स्वाहा ॐ वनाय स्वाहा ॐ व्यानाय स्वाहा स्वामी नागप्प कुक्के नागप्प ಕುಕ್ಕೆ ನಾಗಪ್ಪ ಬಾರೋ ನಾಗಪ್ಪ ಬಾರೋ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಮುದ್ದಾದ ಮೃತ್ತಿಗೆ ನೀಡೋ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಮುದ್ದಾದ ಮೃತ್ತಿಗೆ ನೀಡೋ ನಾಗಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ ಬಳುಕುತ್ತ ಬಾಗುತ್ತ ಸಾಗಿ ಬಾರಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಗೆ ನೀಡೋ ನಾಗಪ್ಪ स्वामी नागप्प कुक्के नागप्प हाल ಎರೆಯುವೆ ನಿನಗೆ ಬಾರೋ ನಾಗಪ್ಪ ಭಕ್ತರ ಇಷ್ಟ ದೇವ ನಾಗಪ್ಪ ನಮ್ಮ ಭಕ್ತಿಯ ಪುಂಗಿನಾದ ಕೇಳಪ್ಪ ಭಕ್ತರ ಇಷ್ಟ ದೇವ ನಾಗಪ್ಪ ನಮ್ಮ ಭಕ್ತಿಯ ಪುಂಗಿನಾದ ಕೇಳಪ್ಪ ಆರು ಮೊಗದ ಸ್ವಾಮಿ ಹೆಡೆಯನ್ನ ಬಿಚ್ಚಿ ಬಾರೋ ಓ ಆರು ಮೊಗದ ಸ್ವಾಮಿ ಹೆಡೆಯನ್ನ ಬಿಚ್ಚಿ ಬಾರೋ ಬುಸುಗುಟ್ಟ ಬ್ಯಾಡ ಸ್ವಾಮಿ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಗೆ ನೀಡೋ ನಾಗಪ್ಪ स्वामी नागप्प कुक्के नागप्प हाल ಎರೆಯುವೆ ನಿನಗೆ ಬಾರೋ ನಾಗಪ್ಪ ದಾರಿ ಉದ್ದಕ್ಕೂ ನಿನ್ನ ಭಜಿಸೀವಿ ಸ್ವಾಮಿ ಧಾರಾತೀರ್ಥದಿ ಮಿಂದು ಬಂದೀವಿ ದಾರಿಯುದ್ದಕ್ಕೂ ನಿನ್ನ ಭಜಿಸೀವಿ ಸ್ವಾಮಿ ಧಾರಾತೀರ್ಥದಿ ಮಿಂದು ಬಂದೀವಿ ಹುತ್ತದಿ ಸೇರಿ ತಪವ ಗೈದಂಥ ಸ್ವಾಮಿ ಬಾರೋ ನಾಗಪ್ಪ ಹುತ್ತದಿ ಸೇರಿ ತಪವ ಗೈದಂಥ ಸ್ವಾಮಿ ಬಾರೋ ಸೀಳು ನಾಲಿಗೆಯ ಸ್ವಾಮಿ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಗೆ ನೀಡೋ ನಾಗಪ್ಪ स्वामी नागप्प कुक्के नागप्प हाल ಎರೆಯುವೆ ನಿನಗೆ ಬಾರೋ ನಾಗಪ್ಪ ದೇವ ಸೈನ್ಯದ ಶೂರ ನಾಗಪ್ಪ ಸ್ಕಂದ ಅಂದಗಾರನು ನೀನು ನಾಗಪ್ಪ ದೇವ ಸೈನ್ಯದ ಶೂರ ನಾಗಪ್ಪ ಸ್ಕಂದ ಅಂದಗಾರನು ನೀನು ನಾಗಪ್ಪ ಶ್ರೀವಳ್ಳಿ ಪ್ರಿಯನೇ ನಿನ್ನ ಹಾಡುತ್ತಾ ಬೇಡುವೆನಪ್ಪ ನಾಗಪ್ಪ ನಾಗಪ್ಪ ಶ್ರೀವಳ್ಳಿ ಪ್ರಿಯನೇ ನಿನ್ನ ಹಾಡುತ್ತಾ ಬೇಡುವೆನಪ್ಪ ನಮ್ಮ ಬಾಳಿಗೆ ಬೆಳಕು ನೀ
ನೀಡಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಕೆ ನೀಡೋ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಕೆ ನೀಡೋ ನಾಗಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ ಬಳುಕುತ್ತಾ ಬಾಗುತ್ತಾ ಬಾರಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಕೆ ನೀಡೋ ನಾಗಪ್ಪ ನಾಗಪ್ಪ ನವಿಲೇರಿ ಬಂದ ಹಾವಾಗಿ ನವಿಲೇರಿ ಬಂದ ಹಾವಾಗಿ ಇಲ್ಲಿ ಕುಕ್ಕೆಯ ಧರೆಯಲ್ಲಿ ನೆಲಸೌನೆ ನಮಗಾಗಿ ಷಣ್ಮುಖನ ಭಜಿಸೋ ಶಿರವಾಗಿ ಷಣ್ಮುಖನ ಭಜಿಸೋ ಶಿರವಾಗಿ ರೋಗ ರುಜಿನಗಳ ಕಳೆವಾತ ಇವನಂತೆ ಮತ್ತೆ ಸುಖ ಭೋಗ ಇತ್ತು ಕಾಯೋನು ಇವನಂತೆ ರೋಗ ರುಜಿನಗಳ ಕಳೆವಾತನಂತೆ ಸುಖ ಭೋಗ ಇತ್ತು ಕಾಯೋನಂತೆ ದಿಕ್ಕು ತಪ್ಪಿದ ಬಾಳ ನಿಲ್ಲಿಸೋನು ಇವನು ಸ್ವಕ್ಕು ಮಲೆತ ಜನರ ಅಳಿಸೋನು ಇವನು ಷಣ್ಮುಖನ ಭಜಿಸೋ ಶಿರವಾಗಿ ಕುಲದೇವರ ಅಂಜನ ಮಹಾವಿಷ್ಣುದೇವರನ್ನು ಮಹಾಗಣಪತಿ ದೇವರನ್ನು ಗುಮ್ಮದಿ ಒಂದು ಕುಟುಂಬದ ಆರಾಧನೆ ಮನಪಡಿಸಿದ ಶ್ರೀದೈವ ದೇವರನ್ನು ಗುಮ್ಮದಿ ಒಂದು ವಿಶೇಷವಾದ ಗುರುಕುಲೆಲ್ಲ ಸರ್ವಪಿತೃಲೆಲ್ಲ ಆರಾಧನೆ ಅಂತಂದು ಸಮಸ್ತವಾಗಿನ ದೋಷ ಪ್ರಾಯಶ್ಚಿತಗಾದ ಇನ್ನೊಂದು ದಿನ ಮಹಾಗಣಪತಿ ದೇವರನ್ನ ರಡ್ಡದಾರಾಯದ ಹವನ ಅಂತಂದು ವಿಶೇಷವಾದ ಸರ್ವ ಪ್ರಾಯಶ್ಚಿತಗಾದ ಆಶ್ಲೇಷ ಬಲಿಪೂರ್ವಕವಾದ
ಆಶ್ಲೇಷ ಬಲಿಲ್ಲ ಮನ್ಪೆರುಳ್ಳ ಅವೇ ಪ್ರಕಾರವಾದ ದರ್ಶನ ಸೇವೆಲ್ಲ ಮನ್ಪೆರುಳ್ಳ ಮನ್ಪುನಂಜಿನ ದೇವತಾ ಸೇವೆ ಶ್ರೀದೇವರು ಪುರ್ಲೂರು ಸ್ವೀಕಾರ ಮನ್ಪಡು ಕುಟುಂಬನ ಅಭಿವೃದ್ಧಿ ಮನ್ಪಡು ಮಹಾತ್ಮ ಇಷ್ಟ ಕಾರ್ಯಾದ ಸಿದ್ಧಿಯಾದ ಐಶ್ವರ್ಯಭರಿತವಾದ ಆರೋಗ್ಯಭರಿತವಾದ ಜೀವನ ಮಾತೃಗಳ ಅನುಗ್ರಹ ಅಂತ ಕೊಡ್ತು ಕುಟುಂಬನ ಅಭಿವೃದ್ಧಿ ಮಂತ್ರದ ಐಶ್ವರ್ಯನದೊಂದಿಗೆ ದೈವದೇವರನ್ನ ಸಹಕಾರ ಯಾಪಲುಂಡು ಒಂದು ಪಂಪನ ಯೋಗಭಾಗ್ಯನ ಅನುಗ್ರಹ ಮನ್ಪಡು ಅಂತ ಹೇಳಿ ಪ್ರಾರ್ಥನೆ ಅಂತಂದ್ರೆ ಶ್ರೀ ಗುರವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವೋ ಜಗತ್ಸರ್ವೇ ತಸ್ಮೈ ಶ್ರೀ ಗುರವೇ ನಮಃ ಶುಕ್ಲಾಂ ಭರತಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವವಿಘ್ನೋಪಶಾಂತೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಷಡಾನನ ಕುಂಕುಮರಕ್ತವೃಣಾಮಹಾಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಾಂ ದುರಧೇನುನಾಥಾಂ ಗುಹಾಂ ಸುಧಾ ಶರಣಮಹಂ ಪ್ರಪದ್ಯೆ ನಾಗರಾಜ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಅದೇ ಪ್ರಕಾರ ಬ್ರಹ್ಮ ಸಮೂಹ ಯಜಮಾನ 10 ಸಂಸ್ಥೆ ಇವತ್ತಿನ ದಿನ ನನ್ನ ನಂಬಿದ ಸಂಸಾರ ವಿಭವ ಸ್ಥಳದಲ್ಲಿ ಸಾನ್ನಿಧ್ಯ ಈ ಪೂರ್ವದ ವಚನ ಪ್ರೇರೇಪಣೆ ಕೊಟ್ಟಿರ್ತಕ್ಕಂತೆ ಕ್ರಮಾಂತ ಕ್ಷೇತ್ರ ಜೀರ್ಣೋದ್ಧಾರ ಪಡಿಸಿಕೊಂಡು ಸನ್ನಿಧಾನ ಬಿಂಬಶುದ್ಧಿಗೋಸ್ಕರವಾಗಿ ಬೇಕಾದ ಪಂಚಾಮೃತ ಪುರಸ್ಸರ ಸ್ತಪನ ಕಲಶಾಭಿಷೇಕ ಅನಂತ ಕುಟುಂಬ ತೃಪ್ತ್ಯುದ್ದೇಶಾರ್ಥವಾಗಿ ಆಶ್ಲೇಷಾಬಲಿ ಸೇವಾ ಸಂಕಲ್ಪಿಸಿಕೊಂಡು ಕ್ಷೇತ್ರದಲ್ಲಿ ಅನಂತ ಕುಟುಂಬಕ್ಕೆ ನಡೆಸಿಕೊಡ್ತಕ್ಕ ಸತ್ಕಾರ್ಯ ಆದ ಉಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ ತಿಳಿಸಿಬಿಡಿ ಅವರಿಗೆ. ಸರಿ, ಮಂತ್ರಂಚಿನ ಪೂರಾ ಸೇವೆಯಲ್ಲೂ ದೇವರಿಗೆ ಅನಂತಾನಂತವಾದ ಅರ್ಪಣೆ ಆಗ್ತಂಡೆ. ಕ್ಷೇತ್ರ ಕಾಣಿಕೆ ಮೂಲ ಕಾಣಿಕೆ ಸುಬ್ರಹ್ಮಣ್ಯದಲ್ಲಿ ಅದರಂತೆ ಈ ಸ್ಥಳದಲ್ಲಿ ಸಂಸಾರ ಎಲ್ಲ ರಾಶಿಯಾಗಿ ಐಕ್ಯತೆಯಲ್ಲಿ ಏಕಭಕ್ತಿಯನ್ನು ನಡ್ಕೊಂಡಿದ್ದಾರೆ ಅಷ್ಟಿಗಳು. ಈಗ ನಿನ್ನ ನಂಬಿದ ಸಂಸಾರ ಈ ಪೂರ್ವದಲ್ಲಿ ಸಾನ್ನಿಧ್ಯ ವಚನ ಕೊಟ್ಟ ಪ್ರಕಾರ ನೀವು ಕ್ಷೇತ್ರವನ್ನು ಜೀರ್ಣೋದ್ಧಾರ ನಡೆಸಿಕೊಂಡು ಇವತ್ತಿನವರೆಗೆ ಸತ್ಕರ್ಮ ಆದರೂ ನಡೆಸ್ಕೊಂಡು ಬಂದಿರ್ತಕ್ಕಂಥ ಇವತ್ತಿನಲ್ಲಿ ಸಾನ್ನಿಧ್ಯಕ್ಕೂ ಈ ಕ್ಷೇತ್ರಕ್ಕೆ ಬೇಕಾದ ರೀತಿಯಲ್ಲಿ ಜೀರ್ಣೋದ್ಧಾರ ಪಡಿಸಿಕೊಂಡು ನೀವು ನಡೆಸಿಕೊಡ್ತಕ್ಕ ಆಶ್ಲೇಷಾಬಲಿ ಸಂಧಾನಕ್ಕೆ ತೃಪ್ತಿ ಆದಂತೆ ನಿನ್ನ ನಂಬಿದ ಸಂಸಾರಕ್ಕೂ ಯಾವೊಂದು ರೀತಿಯಲ್ಲಿ ಕುಂದುಕೊರತೆಗಳಿದ್ದಾಗಿ ಪರಿಹಾರಪಡಿಸಿ ಸ್ಥಳವನ್ನು ಯಾವ ರೀತಿ ಭಕ್ತಿಯಲ್ಲಿ ಐಕ್ಯಮತ್ತೆಯಲ್ಲಿ ಏಕರಾಶಿಯಾಗಿ ಸಂಸಾರ ಇಲ್ಲಿ ಆರಾಧ ಪಡಿಸ್ಕೊಂಡು ಹೋಗ್ತಿರೋ ಆ ಪ್ರಕಾರ ಸಂಸಾರಕ್ಕೂ ಸಂತತಿ ಸಂಪತ್ತನ್ನು ಗಮನಿಸಿ
ಇಡೀ ಸಂಸಾರ ಹೋದಲ್ಲಿ ಬಂದಲ್ಲಿ ನಿಮಗೆ ಅಭಿವೃದ್ಧಿ ಆಗಿ ಅನುಕೂಲ ಆಗುವ ಸಂತೋಷ ಸಂತೃಪ್ತಿ ಪೂರ್ಣ ಪ್ರಸಾದ ದರ್ಶಿ ಕೊಡ್ತೀನಿ ಚುರಿ. ಅದಂತೆ ಕ್ಷೇತ್ರದಲ್ಲಿ ಪಡಿಸಿದ ಸತ್ಕರ್ಮ ತೃಪ್ತಿ ಆಯ್ತೀನಿ. ಅದಂತೆ ನನ್ನ ಪೂರ್ವ ಭಾಗದಲ್ಲಿ ಸಾನ್ನಿಧ್ಯ ಸೂಚನೆ ಪ್ರಕಾರ ಇರ್ತಕ್ಕ ಸ್ಥಳದಲ್ಲಿ ಸ್ವಲ್ಪ ಈಗ ತಂಪು ಆಶ್ಚರ್ಯ ಕಡಿಮೆ ಆಯ್ತದೆ. ಮುಂದೆ ಕೆಲವೊಂದು ವೃಕ್ಷ ನಟ್ಟು ನನ್ನ ಸಾನ್ನಿಧ್ಯ ಪೂರ್ವ ಸಾನ್ನಿಧ್ಯ ತಂಪು ಬರುವಂತೆ ನೀವು ಅದನ್ನು ಜಾಗೃತಿ ಮಾಡ್ಕೊಂಡು ಬರಬೇಕು ಶನಿ. ಅಲ್ಲಿ ಬೇರೆ ರೂಪದಲ್ಲಿ ತಂಪು ಬೇಡ, ವೃಕ್ಷ ರೂಪದಲ್ಲೇ ನನಗೆ ತಂಪು ಬೇಕು ತಿಳಿಸಿ. ಹೂ ಇರುತ್ತೆ ವೃಕ್ಷವನ್ನು ನಟ್ಟಲ್ಲಿ ಅದನ್ನು ಸಂರಕ್ಷಣೆ ನೀವು ಪಡಿಸಿ. ಅದರ ನಂತರ ಅದನ್ನು ಸಾನ್ನಿಧ್ಯಕ್ಕೆ ಬೇಕಾದ ಈ ಕ್ಷೇತ್ರಕ್ಕೆ ತಂಪು ಬರುವಂಥದ್ದನ್ನು ಜಾಗೃತ ಆಸ್ಥಾನ ನಡೆಸ್ಕೊಂಡು ಬರಬೇಕು ತಿಳಿಸಿ. ಬಾಕಿ ಉಳಿದ ಮಟ್ಟಿಗೆ ನನ್ನ ಸಂಸಾರ ಸ್ಥಳದಲ್ಲಿ ನಾನು ಪೂರ್ವದಲ್ಲಿ ಕೊಟ್ಟ ವಾಕ್ಯ ಉಂಟು. ಮುಂದಕ್ಕೆ ಅನುಕೂಲ ಕೊಟ್ಟ ಕಾಲದಲ್ಲಿ ಆ ಸೇವಾ ನಡೆಸುವ ಬಗ್ಗೆ ನೀವು ಸಂಕಲ್ಪಿಸಿ. ಇಡೀ ಕುಟುಂಬ ಏಕರಾಶಾಗಿ ಐಕ್ಯಮತ್ತೆಯಲ್ಲಿ ಏಕಭಕ್ತಿಯಲ್ಲಿ ನೀವು ನಡೆಸ್ಕೊಂಡು ಹೋದಲ್ಲಿ ಈಗ ಮುಂದಕ್ಕೆ ನನ್ನ ಸಾನ್ನಿಧ್ಯ ಅನುಗ್ರಹ ಬಂದಂತೆ, ನಿನ್ನ ಧರ್ಮದೈವಗಳ ಅನುಗ್ರಹ ನಿನ್ನ ಸಂಸಾರಕ್ಕೆ ಸಿಕ್ಕಿ ಕ್ಷೇತ್ರ ಬೆಳಗಿದಂತೆ ಕುಟುಂಬ ಉದ್ಧಾರ ಆಗುವಂತೆ ಪರಿಪೂರ್ಣ ಪುಣ್ಯ ಪ್ರಸಾದ ಸರ್ವರಿಗೂ ಅನುಕೂಲ ಅನುಗ್ರಹ ಆಗುತ್ತೆ ನಡೆಸಿಕೊಟ್ಟಿದ್ದೀನಿ ಸರಿ. ಬೇರೆ ಏನಾದರೂ ಸಂಸಾರ ಎಂಜಿನಾಂಡ ಪ್ರಾರ್ಥನೆ ಎಂಜಿನಾಂಡ ಉಂಡ ಬ್ರಹ್ಮವರ್ಗಕ್ಕೂ ಪ್ರಸಾದ ಸಂತೋಷ ಇನ್ನವರು ಹಾಲಾವಲಿ ಬೇರೆ ಏನು ಕುಟುಂಬದಲ್ಲಿ ದೇವಿ ಸಾನ್ನಿಧ್ಯ ಉಂಟು ಅಂತೇಳಿ ತಿಳಿದು ಬಂದ ಹಾಗೆ ದುರ್ಗಾ ಪರಮೇಶ್ವರಿ ತಲಪಾಡಿ ಅಲ್ಲಿಗೆ ನಾವು ಸೇವೆ ಸಲ್ಲಿಸಿದ್ದೇವೆ. ಹಾಗೆ ವಿಷ್ಣುಮೂರ್ತಿ ದೇವರಿಗೆ ಅಲ್ಲಿ ಸಹ ಸೇವೆ ಸಲ್ಲಿಸಿದ್ದೇವೆ. ಈಗ ಬಾಕಿ ಉಳಿದ ಮಟ್ಟಿಗೆ ಈ ಪೂರ್ವದಲ್ಲಿ ಏನು ವಾಕ್ಯ ಕೊಟ್ಟಿದ್ದೇನೆ ಆ ಪ್ರಕಾರ ನೀವು ನಡೆಸಿದ ಸತ್ಕರ್ಮಗಳು ಸಂತೃಪ್ತಿ ಉಂಟು, ಸಂತೋಷ ಆಗಿದೆ. ಬಾಕಿ ಧರ್ಮದೈವಗಳ ಬಗ್ಗೆಯೂ ಅಡ್ಡಿಲ್ಲ, ಇಷ್ಟರ ಇವರಿಗೆ ಹೇಳಿದ ನಿವೃತ್ತಿಯೂ ಸರಿಯಾಗಿದೆ ಎಂದೆಲ್ಲ ಭಯಪಡಬೇಡ. ವರ್ಷಾವಧಿ ಆಗದ ಕಾಲದಲ್ಲಿ ಅಲ್ಲಿಗೊಂದು ಫಲಕಾಣಿಕೆ ಕೊಟ್ಟು ಅಲ್ಲಿ ನೀವು ಪ್ರಸಾದ ತಂದು ಇಲ್ಲಿ ವರ್ಷಾವಧಿ ಸೇವೆ ನಡೆಸ್ಕೊಂಡು ಬರಬೇಕಿಲ್ಲ. ಎರಡನೇದಾಗಿ ಈ ಸ್ಥಳದಲ್ಲಿ ಸೂಚನೆ ಪ್ರಕಾರ ನಿನ್ನ ಧರ್ಮದೈವಗಳ ಸೇವೆ ನಡೆಸ್ಕೊಂಡು ಬಾ. ಮುಂದಕ್ಕೆ ನಿನ್ನ ಸಂಸಾರ ಉದ್ಧರಿಸುವ ಕಾಲದಲ್ಲಿ ಪೂರ್ವದನ್ನು ನಾನು ಕೊಟ್ಟ ವಾಕ್ಯಂದು ಡಂಬರ ಸೇವೆ ಆಗಬೇಕು ಅದೊಂದು ಸಂಕಲ್ಪ ಮಾತ್ರ ಇಟ್ಕೊ. ಬಾಕಿ ನಿನ್ನ ಸಂಸಾರಕ್ಕೆ ನಾನು ಅನುಕೂಲ ಕೊಟ್ಟು ಯಾವ ಕಾಲದಲ್ಲಿ ಹೀಗೆ ಪಡಿಸ್ಕೊಂಡು ಅದನ್ನು ನಾನು ಪಡ್ಕೊಳ್ತೇನೆ, ನಿನ್ನ ಸಂಸಾರ ಕೊರತೆ ಬರಂತ ರಕ್ಷಣೆ ಕೊಡ್ತೇನೆ. ಮತ್ತು ಇಲ್ಲಿ ಒಂದು ಬಾವಿ ನಮಗೆ ನೀರಿನ ವ್ಯವಸ್ಥೆ ಆಗಬೇಕು. ಅದಕ್ಕೋಸ್ಕರ ಈಶಾನ್ಯದಲ್ಲಿ ಉಪ್ಪು ನೀರು ಬರ್ತದೆ, ಆಗ್ನೇಯದಲ್ಲಿ ಒಂದು ಮಾಡುವ ಅಂತೇಳಿ ಒಂದು ಒಪ್ಪಿಗೆ ಕೊಟ್ಟಿದ್ದೀರಿ. ಅದೇ ಥರ ಈಗ ಅದರ ಬಗ್ಗೆ ನನ್ನ ಸಂಚಾರದಲ್ಲಿ ದಕ್ಷಿಣಾಶ್ರಯದಲ್ಲಿ ನನ್ನ ಸಂಚಾರ ಉಂಟು. ಆ ಧರೆ ಸ್ಥಳ ಸಮೀಪ ಮಾಡಬೇಡ, ಸ್ವಲ್ಪ ಜಾಗ ಬಿಟ್ಟು ಮಾಡು. ಅದು ನೀನು ಪಡಿಸಬೇಕಾದ್ರೂ ಮೊದಲು ಸಾನ್ನಿಧ್ಯಕ್ಕೊಂದು ಇಲ್ಲೊಂದು ಪಂಚಾಮೃತ ಪೂಜೆ ಪಡಿಸಿ ಅದರ ಪ್ರಸಾದವನ್ನೆಲ್ಲ ಹಾಕಿ ಒಂದು 5 ದಿನ ಬಿಟ್ಟು ಅದರ ನಂತರ ನೀನು ಅಲ್ಲಿ ಜಲಶೋಧನೆ ಮಾಡಿ ಅದರ ನಂತರ ಅಲ್ಲಿ ಸಂಧಾನ ಒದಕಬೇಕಾದ ಉಪಶಾಂತಿ ಆದ ಬಿಟ್ಕೊಂಡು ಸಾನ್ನಿಧ್ಯಕ್ಕೆ ಮೊದಲ ಅಭಿಷೇಕ ಮಾಡಿ ಅದರ ನಂತರ ನೀವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ತಿಳಿಸ್ರಿ. ಮತ್ತು ಈ ಜಾಗದ ಒಂದು ರೆಕಾರ್ಡ್ ಎಲ್ಲ ಸರಿ ಮಾಡಲಿಕ್ಕೆ ಉಂಟು. ಅದರಲ್ಲಿ ಯಾವ ವಿಘ್ನವೂ ಇಲ್ಲದೆ ಅದೊಂದು ಸರಿಯಾಗಿ ಈಗ ಅದರ ಬಗ್ಗೆ ಭಯಪಡಬೇಡ. ನೀನು ಸಾನ್ನಿಧಾನೋಚಿತ ಪ್ರಕಾರ ರಾಜಕೀಯ ಆಗಿ ಯಾವ ರೀತಿ ಮುಂದುವರಿಸಬೇಕು ಅದಕ್ಕೆ ನೀನು ಧಾರ್ಮಿಕವಾಗಿ ಕ್ಷೇತ್ರ ನಿನಗೆ ಅನುಗ್ರಹ ಕೊಡ್ತೇನೆ. ಅದರ ಪ್ರಯತ್ನ ಮಾನಸವಾಗಿ ಮಾಡು, ಅದರಲ್ಲಿ ನಿಮಗೆ ಕೊರತೆ ಬರದಂತೆ ಇಲ್ಲಿ ಅನುಗ್ರಹ ಪ್ರಸಾದ ರಕ್ಷಣೆ ಕೊಟ್ಟು ನಡೆಸಿಕೊಡ್ತೇನೆ ಶುರಿ. ಮತ್ತೊಂದು ಸಂಪಿಗೆ ಗಿಡ ಈಗ ಬಂದಿದೆ, ನಮಸ್ಕಾರ ತಂದಿದ್ದಾರೆ. ಅದನ್ನು ಯಾವ ಪ್ಲೇಸ್ ಎಲ್ಲಿ ಅದೇ ಆಗ ಮೊದಲು ವಾಕ್ಯ ನನ್ನ ಮೂಲ ಜಾಗಕ್ಕೆ ಅದು ಬೇಕು ತಿಳಿಸೇನೆ. ಅಲ್ಲಿ ಹೂವಿದ್ದ ವೃಕ್ಷ ನಡು ಅಂತ ಹೇಳಿ ನನಗೆ ವಾಕ್ಯ ಕೊಟ್ಟದ್ದು. ಯಾಕೆ ಹೇಳಿ ಪೂರ್ವದಲ್ಲಿ ನಾನು ವೃಕ್ಷದಲ್ಲಿದ್ದ ಸಾನ್ನಿಧ್ಯ, ಈಗ ಎಲ್ಲ ನಿನ್ನ ಸನ್ನಿಧಾನಕ್ಕೆ ಜೀರ್ಣೋದ್ಧಾರಕಾರ ತೆಗೆದಿದ್ದೆ. ಆದರೆ ನನಗೆ ವೃಕ್ಷಕ್ಕೆ ವೃಕ್ಷ ಬೇಕಲ್ಲಿ, ಒಂದಕ್ಕೆ ಎರಡಲ್ಲಿ ವೃಕ್ಷ ನಟ್ಟು ಅದನ್ನು ಬೇಕಂತ ಜಾಗೃತಿ ಅವೇ ಜಾಗ ಇಡಬಾರ್ದು ಅಂದು ಸರಿ. ನನ್ನಲ್ಲಿ ಅಂತ ಹೆಚ್ಚಾಡು ರೆಡ್ ಆಯ್ತು ಮುಂಜಾನೆ ರೆಡ್ ಪ್ರತಿಷ್ಠಿತ ಮಾರ್ಚ್ 15 ತಾರೀಕು ವಾರದ ಮಧ್ಯ ಅದು ಮಾರ್ಚ್ 15ಕ್ಕೆ ಪ್ರತಿಷ್ಠಾ ದಿವಸ. ಅದು ಒಂದು ದಿನ ಬುಧವಾರ ಗುರುವಾರ ಯಾವ ವಾರದ ಮಧ್ಯದಲ್ಲಿ ಬರ್ಬೋದು. ಅದನ್ನು ತೆಗೆದು ಪ್ರತಿ ಮಾರ್ಚ್ 15 ಒಂದು ಫಸ್ಟ್ ಆದಿತ್ಯವಾರ ಬರ್ಬೋದು ಅಥವಾ 16ರ ನಂತರ ಬರ್ಬೋದು. ಆ ಒಂದು ಆದಿತ್ಯವಾರ ಮಾಡುವ ಹಾಗೆ 15ರ ನಡುವಿನ ಗ್ಯಾಪಲ್ಲಿ ಹಾಗೆ ದೇವರ ಅಪ್ಪಣಿಗೆ ಅದೊಡ್ಡಿಲ್ಲ. ಏಕಾದಶಾದಿ ದಿನಗಳಲ್ಲಿ ಮಾಡಲಿಕ್ಕೆ ಬಾಕಿಯವರಿಗೆ ಏಕಾದಶಿ ಒಂಜಿ ಬಿಡ್ದು ಐತಾರ ಮನ್ಪುಣ ಅಂದರೆ ಅವು ಒಂಜಿ 15 ಹಿಡಿದು 2 ದಿನ ತುಂಬಾವು ಅಥವಾ ಪಿರಲ್ಲ ಅವು ಸರಿ. ಮತ್ತು ನಮ್ಮ ಈ ಇದಕ್ಕೆ ಧನ ಸಹಾಯ ಕೊಟ್ಟು ತುಂಬ ಸಹಕರಿಸಿದ್ದಾರೆ ನಮ್ಮ ಕೃಷ್ಣ ಇವರು. ಅವರ ಧನ ಸಹಾಯದಿಂದ ತುಂಬ ಸಹಾಯ ಆಗಿದೆ ನಮಗೆ. ನನ್ನ ಸೇವಾದ ಬಗ್ಗೆ ನಡೆಸಿಕೊಟ್ಟದ್ದು ಬಹಳ ತೃಪ್ತಿಯಾಗಿದೆ. ಈಗ ಆ ಪ್ರಕಾರ ಮುಂದಕ್ಕೂ ಸಾನ್ನಿಧ್ಯವನ್ನು ನಂಬಿಕೊಂಡು ಹೋಗೋದು ನನಗೆ ವಿಶೇಷ ಸೇವೆ ಬೇಕು ಅಂತೇಳಿ ಸಂಸಾರಕ್ಕೆ ವಚನ ಕೊಟ್ಟಿದ್ದೇನೆ. ನೀನು ಮಾಡ್ತಕ್ಕ ವೃತ್ತಿಯಲ್ಲಿ ಹೋದಲ್ಲಿ ಬಂದು ಬೆನ್ನು ಸಹಾಯ ಕೊಟ್ಟು ಯಾವ ಕೊರತೆಗಳು ಬಾರಂತೆ ಪೂರ್ಣ ಪ್ರಸಾದ ಸಂತೋಷದ ಅನುಕೂಲ ಅನುಗ್ರಹ ಕ್ಷೇತ್ರ ನಡೆಸಿಕೊಟ್ಟಿದ್ದೇನೆ. ಸರಿ ಅಗತ್ಯದವರು ನವಿಲೇರಿ ಬಂದ ಹಾವಾಗಿ ಇಲ್ಲಿ ಕುಕ್ಕೆಯ ಧರೆಯಲ್ಲಿ ನೆಲಸೌನೆ ನಮಗಾಗಿ ಷಣ್ಮುಖನ ಭಜ
ನಾಲೆಜ್ಜಿ ದೋಸೆ ಇಜ್ಜಿನೇನು ದೋಸೆ ಇಜ್ಜಿನ ಅದು ಎಲ್ಲಿ ಮಾಡಿದ್ದು ಮನೆ ಹತ್ರ ಭಟ್ರ ಮನೆಯಲ್ಲಿ ಮಾಡಿದ್ದಾರೆ. ಅದರ ಲೆಕ್ಕದಲ್ಲಿ ಒಂದು ತಂಬಿಲ ಕೊಟ್ಟು ಒಂದು ಕೈ ಮುದ್ದು ಕುಟುಂಬ ಒಂದು ತಂಬಿಲ ಕೊಟ್ಟು ಹೌದು ಕೊಟ್ಟಿದ್ದಲ್ಲ, ನೀವು ಕೇಳಿದ್ದಕ್ಕೆ ಇನ್ನೊಂದು ಕೊಟ್ಟು ಬೇಡಿ. ಅದರ ಲೆಕ್ಕದಲ್ಲಿ ನಿಮಗೆ ಅನುಮಾನ ಇರ್ತದೆ, ಅನುಮಾನ ಇತ್ತನೇಕ ಬಂದಿನಿ ಸರಿ ಆಗ್ತದೆ ಈಗ ಕೊಂಚ ತಂಬಿಲ ಕಟ್ಟಾಲೆ ಕುಟುಂಬದ ಮೇಲೆ ಕಾರಣ ಒಂಜಿ ನೆಗದಿಗೆ ಒಂಜಿ ಹುಷಾರಿ ಜನ ಉಂಟು, ಆರೋಗ್ಯ ಬಗ್ಗೆ ಅನುಗ್ರಹ ಉಂಟು ಅಂದರೆ ಆರೋಗ್ಯ ಮೆರಿತ ಒಂಜಿ ಹೆಚ್ಚಿನ ಸಮಸ್ಯೆ ಉಂಟು. ಅವರಿಗೆ ಮುಖ್ಯ ಕಾರಣ ಇರುವ ಜಾಗದಲ್ಲಿ ಈ ಪಶ್ಚಿಮ ಆಶಯ ಭಾಗ ಮೈಲಿಗೆ ಮಾಡಬೇಕು. ಆ ಭೂಮಿಯನ್ನು ನಮ್ಮ ಗಣವನ್ನು ಪೂರ್ವದಲ್ಲಿ ಮರಿಮಟ್ಟದ ಆಶೆ ಆದ ದೋಷ ಅದಕ್ಕೊಂದು ಬೆಳ್ಳಿ ಹಿಡಿದು ಇದೇ ಸ್ಥಳದಲ್ಲಿ 12 ಪಂಚಾಂಗ ಮತ್ತು ಸಂಸ್ಕಾರ ಪಡಿಸೋದಕ್ಕೆ ಸಂಕಲ್ಪ ಮಾಡ್ತಾರೆ. ಗೊತ್ತಂಟದು ಎಂಜಿನ ಜಾಗ ಪೂರ್ವ ಪಶ್ಚಿಮ ಭಾಗಡ್ ಈ ನಾಗನ ತಿತ್ತಿ ಬರೋದು ನಾಶ ಆಗಿದೆ, ಎಂಜಿನ ಇರ್ತಲ್ಲವು ನಾಶ ಆಗ್ತದೆ. ಅದಕ್ಕೋಸ್ಕರ ಐತ ದೋಷ ನಿವಾರಣೆಗೋಸ್ಕರ ಸ್ವಲ್ಪ ಕೊಂಚ ಬುಳ್ಳಿದ ನಾಗ ಮಾಡ್ತದೆ, ಅದಕ್ಕೊಂದು ವರ್ಮ ತೆತ್ತಿ ಮಾಡ್ತದೆ. ಐದು ಕೊನಕ್ಕೆ 16 ದಿನ ಪೂಜೆ ಮಾಡ್ಬೋದು, ಪಂಚಾಮೃತ ಸೇವೆ ದಿನಾಲು ಪೂಜೆ ಮಾಡ್ಬೋದು. ಮೂಲು ನಾಗ ಆ ಪ್ರಸಾದ ಮತ್ತೊಂದು ಪೂಜೆ ಮಾಡ್ತಾರೆ ಪ್ರಸಾದ ಲಾಸ್ಟ್ ಕೊಲ್ಪ 16 ದಿನ 5 ಕೊನಕ್ಕೆ ಎಲ್ಲ ಭೂಮಿಗೆ ಮಾಡುದು. ಅವಾಗ ಭೂಮಿಯಲ್ಲಿ ನಾಶ ಆದ ದೋಷಕ್ಕೆ ಒಂದು ಸ್ವಲ್ಪ ಸಂಸ್ಕಾರ ಮಾಡ್ಕೊಡು. ಆಯ್ತ ಸಂಕಲ್ಪ ಮಾಡ್ತದೆ ಈ ಜಾಗ ಮಾಡ್ಕೊಡು ಮೂಲ. ಆಯ್ತ ಪ್ರಸಾದ ಮಾಡ್ತಾ 6 ಇಲ್ಲಾಗ ಮಾಡುದು 6 ಉಪ್ಪಣಂಜಿನ ಜಾಗ ಹಾಗೆ 16 ದಿನ ಮಾಡ್ತದೆ ಸರ್ಪ ಸಂಸ್ಕಾರ ಮಾಡ್ಕೊಡು. ಸರ್ಪ ಇಂಚ ತೂಯರ್ಬೇಕಿನ್ನ ಸೈಕಿನ ನಾನು ಇಂಚ ಸಾವು ಮನ್ಪೋನ ಅಂಚನೆ ಮಂತ್ರ 3 ದಿನ ಆಚರಣೆ ಬರೋ ಮನ್ ಪೆರಂಡು ಆಪತ್ತಿ ಒಂದಿನ ಬಂದಿಲ್ಲಿ ತಂಬಿಲು ಮಾಡಿ ಕೈ ಮುಗಿದು ಅದರಲ್ಲೇ ಕ್ಷೇಮ ಕೊಡ್ತೇನೆ. ಅದು ಮನ್ ಪೆರಂಡು ಬೊಕ್ಕ ಮನ್ ಪೇರೆ ಬರವಿಲ್ಲ ಬೊಕ್ಕ ಕಾಕಜಿಲ್ಲ ಆಗಿದೆ. ನಿಮಗೆಲ್ಲ ನನ್ನ ಅನುಗ್ರಹಕ್ಕೂ ಭಯಪಡಬೇಡ, ಕುಟುಂಬಕ್ಕೂ ಒಟ್ಟೊಂದು ಪ್ರಸಾದ ಕೊಡ್ತೇನೆ. ಎಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ? ನನಗೆ ದಕ್ಷಿಣಾಶಯ ಭಾಗಗಳು ಗಣಪತಿ ಕ್ಷೇತ್ರ ಸಮೀಪ ನಿನ್ನೆ ದಕ್ಷಿಣ ದಕ್ಷಿಣ ಭಾಗಗಳು ಕೈತಲ್ವಲ್ಲ ಗಣಪತಿ ದೇವರ ಸಾನ್ನಿಧ್ಯ ಉಂಟು. ಅಲ್ಲಿ ಕುಟುಂಬ ಇದ್ದದ್ದು ಅದನ್ನು ಶೋಧನೆ ಮಾಡೋದು ಅಲ್ಪವನ್ನು ಮಾಡಲಿ ಮೂಲ ಸ್ಥಾನ ಅದು ಯಾರದೇ ಆಗಲಿ ಅದನ್ನು ಶೋಧನೆ ಮಾಡ್ಕೊಂಡು ದಕ್ಷಿಣ ಈಗ ನಂಬಿದ ಸ್ಥಳ ಅಲ್ಲ. ಜಾಗ ಖರೀದಿ ಮಾಡಿದ್ದಾರೆ, ಮನೆ ಕಟ್ಟುವ ಅನೇಕ ದಕ್ಷಿಣ ಭಾಗದಲ್ಲಿ ನನ್ನ ಸಂಚಾರಕ್ಕೂ ನಡೆಯುವ ದಕ್ಷಿಣ ಭಾಗ ಜಾಗೃತಿ ಹವಾಮಾನ ಶಿಕ್ಷಕ
ಏನು ದೋಷ ಇದ್ರು ನೀವು ಜಲಾಶಯಗಳನ್ನು ಧರೆ ಬಿಟ್ಟು ಸ್ವಲ್ಪ ಸ್ಥಳದಲ್ಲಿ ಮಾಡೋದಕ್ಕೆ ನಾನು ಅನುಗ್ರಹ ಮಾಡ್ತೇನೆ. ಪೂರ್ವ ಭಾಗದಲ್ಲಿ ಬಾಕಿ ನೀವು ಸಂಸಾರ ಐಕ್ಯತೆಯಿಂದ ನನ್ನ ಸೇವೆ ನಡೆಸ್ಕೊಂಡು ಮುಂದಕ್ಕೆ ಈ ಕ್ಷೇತ್ರವನ್ನು ಬೆಳಗಿಸ್ಕೊಂಡು ನೀವು ಯಾವ ರೀತಿ ಭಕ್ತಿ ಬರಬೇಕಾಗಿದೆ ನಾನು ಆರಾಧನೆ ಮಾಡ್ತೀರೋ ಆ ಪ್ರಕಾರ ಸಂಸಾರ ಉದ್ಧಾರ ಆಗುತ್ತೆ ನಡೆಸ್ಬೇಕು. ಜಲ ತೆಗಿಬೇಕಾದ್ರೆ भूमि सेपरेट देती हूँ सेपरेट ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ ಕುಕ್ಕೆಲಿಂಗನು ಒಲಿದರೆ ಜಗದಿ ದುಃಖದ ಸುಳಿವಿಲ್ಲ ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ ಕುಕ್ಕೆಲಿಂಗನು ಒಲಿದರೆ ಜಗದಿ ದುಃಖದ ಸುಳಿವಿಲ್ಲ ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ
ದಕ್ಷಿಣ ಕನ್ನಡ ಪುಣ್ಯದ ಕ್ಷೇತ್ರದಿ ನೆಲೆಸಿಹ ಸ್ವಾಮಿ ಕರುಣಾಳು. ದಕ್ಷಿಣ ಕನ್ನಡ ಪುಣ್ಯದ ಕ್ಷೇತ್ರದಿ ನೆಲೆಸಿಹ ಸ್ವಾಮಿ ಕರುಣಾಳು. ಧಾರಾತೀರ್ಥದ ತೀರದ ಗುಡಿಯೋಳು, ಧಾರಾತೀರ್ಥದ ತೀರದ ಗುಡಿಯೋಳು ನಿಂತಿಹ ಚೆಲುವಿನೊಳು. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಬಂಧಿಸಿ ಗೈದ ದೋಷಕ್ಕೆ ಯೋಗೇಶ್ವರಾಯ ಶ್ರೀ ನಾಗರಾಜ ಜ್ಯೋತಿ ಶುಕ್ರಸ್ತೇಜಶ್ಚ ದೇವಾನಾಂ ಸತತಂ ಪ್ರಿಯ ಪ್ರಭಾಕರೋ ಮಹಾತೇಜ ದೀಪೋ ಪ್ರತಿಷ್ಠಿತ ಶ್ರೀ ನಾಗರಾಜಾಯ ಮಹಿಮಾಮಿ ಕಾಳಿ ಮಹಾಕಾಳಿ ತಮೇವ ರಾಜಾಗ್ರತಿರ್ಬಭೂವ ಸಂಕೀರ್ಣ ನಾಗಾಶ್ವತಿರ್ಧರಾಣಾಂ ಮಂಗಲ್ಯಂ ಸತತಂ ದೀರ್ಘಮಾಯು ಶ್ರೀ ನಾಗರಾಜಮೂರ್ತಿಮತ್ರೇವ ಗಚ್ಛ ಸ್ವಸ್ತಿಕಾ ಮಧ್ಯೆ ಅತ್ರೇವ ಆವಾಹಯಾಮಿ ಅತ್ರ ಸಾನ್ನಿಧ್ಯಂ ಗುರುಪುರ ನಾಗರಾಜಾಯ नमोभद्रे कामरूपे महाबलाय नागाधिपते आनन्दाय नमोभद्रे कामरूपे महाबलाय नागाधिपते आनन्दाय स्वाहा ओं नमोभद्रे हृदयाय नमः कामरूपिणे शिरसे स्वाहा महाबलाय शिखाय विषडे नागाधिपतये कवचाय आनन्दाय नेत्राभ्यां विषडे स्वाहा अस्त्राय विषडे आशुभ्रजोजन्द नागराजोति विनाकस्त्रोत्राय विद्महे फणसहस्राय धीमहि पुत्रपौत्रान् देहि देहि अनेन वरदानेन जगतो प्रियतां हे सर्पेभ्यः ये सर्पेभ्यः इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन सर्पेभ्यः प्रियताम् हे आशीविषा इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन आशीविषेभ्यः प्रियताम् हे दन्तशूलेभ्यः इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन दन्तशूलेभ्यः प्रियताम् हे जवरा इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन जवरः प्रियताम् हे धातराष्ट्र इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन धातराष्ट्र प्रियताम् हे इरावते इमं बलिं भक्ष यजमानं रक्षसगुणं रक्ष सर्पशापं निवर्तय पुष्टादिलोकान् नाशय पुत्रपौत्रान् देहि देहि अनेन वरदानेन इरावते प्रियताम्
राजाधिराजाय प्रदक्षुदाहिने नमो वयं श्रवणाय कुर्महे समे कामान् कामकामाय मह्यं कामेश्वरो मे श्रवणो ददातु उत्तममहर्भवतर्वस्यां ते सर्वसिद्धि तेन आप्नोति धर्मं जयते स्वस्ति प्रजाभ्यः परिपालयन्तां न्यायेन मार्गेण महिषाः पुत्रः अधना सतना सन्तो एवं दशरथां संसृष्टं धनमुपजं समाकृतमस्मभ्यं तत्तां वरुणस्य मन्युः बीजं दधानाहृदयेषु शत्रवः पराजितासो अपनिलजन्तां श्रीनागराजाय नमः नमस्ते देवदेवेश नमस्ते धरणीधर नमस्ते सर्वनागेन्द्र श्री नागराज नमो नमः श्री नागराजाय नमः ओम ब्रह्मलोके तुझे सर्पाशेषनागप्रोगमाः नमोस्तेभ्यः सुप्रेता रुद्रलोके तवे सर्पादक्षिणप्रमदास्तदा नमोस्तेभ्यः सुप्रेता सन्ना सप्तमे सदा खण्डवति सदाके स्वर्गं ये च समाश्रिताः नमोस्तेभ्यः सुप्रेता प्रसन्ना सप्तमे सदा सर्पभद्रे तये सर्पाः आस्तिकेनाभिरक्षिताः नमोस्तेभ्यः सुप्रेता प्रसन्ना सप्तमे सदा बालजे जयमजे सर्पाः कार्तिकोटकप्रमुखात्मजे नमोस्तेभ्यः सुप्रेता प्रसन्ना सप्तमे सदा सर्पलोके तये सर्पाः वैतरण्यां समाश्रिताः नमोस्तेभ्यः सुप्रेता प्रसन्ना सप्तमे सदा ये सर्पाः पर्वतेषु दरीसन्धिष्ठंस्थिताः नमोस्तेभ्यः सुप्रेता प्रसन्ना सप्तमे सदा ग्रामे वायदिवारुण्ये ये सर्पाः सुप्रेता प्रसन्ना सप्तमे सदा प्रतिज्ञां ये सर्पाः विरसंस्थिताः नमोस्तेभ्यः सुप्रेता प्रसन्ना सप्तमे सदा दशादशे ये सर्पाः महाबलाः
सद्यो जाताय वै नमो नमः भवे भवेनादि भवे भवस्त्वमां भवोद्भवाय नमः श्री सोमनाथेश्वराय नमः इदं विष्णुर्विचक्रमे त्रेधानि तदेवतं समूढवस्य वां सुरे श्रीमन्महाविष्णवे नमः श्री विद्युद्दाम समप्रभां मृगपतिस्कन्दस्थितां भीषणां कन्याभिकरबालकेटवलसत् हस्ताभिलासेभितां हस्तैश्चक्रगदाशिखेटवशिकां चापं गुणं दर्जनीं बिभ्राणामनलात्मिकां शुशिधरां दुर्गां त्रिनेत्रां भजे श्री सानिध्य देवता भगवत्यै नमः प्रार्थयामि नमो अस्तु सर्पेभ्यो ये गेजः पृथिवी मनो ये अन्तरिक्षे ये दिविदेभ्य सर्पेभ्यो नमः ये दोरोजने दिवो ये वा सूर्यस्य रश्मिषो येषामप्सु सदस्कृतं तेभ्य सर्पेभ्यो नमः या इषवो या दुदानानां ये वा वनस्पतिरनो ये वा वठेषु शेरते तेभ्य सर्पेभ्यो नमः यशस्करं बलवन्तं प्रभुत्वं त्वमेव राजाधिपतिर्बभूव संकीर्णनाकाश्वपतिर्नराणां सुमङ्गल्यं सततं दीर्घमायुः नर्मदायै नमः प्रातः नर्मदायै नमो निशे नमोऽस्तु नर्मदे तुभ्यं त्राहि मां विषसर्पदः ಶ್ರೀನಾಗರಾಜಾಯ ನಮಃ ಪ್ರಾರ್ಥನಂ ಕರಿಷ್ಯೆ. ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ವಿಘ್ನಕಾರಕನು ವಿಘ್ನ ನಿವಾರಕನೂ ಆಗಿರತಕ್ಕಂತಹ ಮಹಾಗಣಪತಿ ದೇವರನ್ನ ಅಗ್ನಿ ಮಧ್ಯದಲ್ಲಿ ಪ್ರಸನ್ನೀಕರಿಸಿಕೊಂಡು ಯಾವಶ್ಚಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು, ಅದೇ ರೀತಿಯಾಗಿ ನವಕ ಕಲಶ ಮಧ್ಯಗಳಲ್ಲಿ ಕಲಾಹ ಶೇರತೆ ಇತಿ ಕಲಶಃ ಎಂಬಂಥ ಉಕ್ತಿಗನುಸಾರವಾಗಿ ಆ ವಿಶೇಷವಾದಂತಹ ಷೋಡಶ ಕಲೆಗಳನ್ನು ದ್ರವ್ಯ ಮುಖೇನವಾಗಿ ವಿಶೇಷವಾದಂತಹ ಜಲಮುಖೇನವಾಗಿ ಆವಾಹಿಸಿಕೊಂಡು ಯಥಾಶಕ್ತಿಯಾದ ಕಲಶಾಧಾರೆಯನ್ನು ಆ ಶಿರಾ ಮಧ್ಯದಲ್ಲಿ ಆ ಧಾರೆ ಎರೆಯುವುದರ ಮೂಲಕವಾಗಿ ನಾಗದೇವರ ಸಾನ್ನಿಧ್ಯವನ್ನು ವೃದ್ಧಿಪಡಿಸುವುದರ ಮೂಲಕವಾಗಿ ಯಜಮಾನಸ್ಯ ಸಕುಟುಂಬಕ್ಕೆ ಶ್ರೇಯಸ್ಸನ್ನು ಅನುಗ್ರಹಿಸಬೇಕು ಎಂಬಂತಹ ಸದುದ್ದೇಶದಿಂದ ತಂಬಲಾರಾಧನೆಗಳನ್ನು ಮಾಡಿಕೊಂಡು ನಾಗದರ್ಶನ ಎಂಬಂತಹ ವಿಶೇಷವಾದಂತಹ ನಾಗನ ಅನುಗ್ರಹವನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ಸಮಸ್ತ ಇಹಜನ್ಮದಲ್ಲಿ ಪೂರ್ವಜನ್ಮದಲ್ಲಿ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಯಾವುದೇ ರೀತಿಯಾದಂತಹ ಸರ್ಪ ಶಾಪ ವಿಮೋಚನೆಯಾಗತಕ್ಕಂತಹ ಆ ವಿಶೇಷವಾದಂತಹ ನಾಗನ ಪ್ರಿಯವಾದಂತಹ ಸೇವೆಯಾದಂತಹ ಆಶ್ಲೇಷ ಬಲಿ ಎಂಬಂತಹ ಬಲಿಯನ್ನು ಮಂಡಲ ಮಧ್ಯಗಳಲ್ಲಿ ಮಾಡಿಕೊಂಡು ತನ್ಮೂಲಕವಾಗಿ ಆವಾಹಿಸಿಕೊಂಡಂತಹ ಬಲಿದೇವತೆಗಳಿಗೆಲ್ಲ ಆ ತರ್ಪಣಾದಿಗಳನ್ನು ಪೂರೈಸಿಕೊಂಡು ಬ್ರಹ್ಮಾರ್ಪಣಾದಿ ಆ ಪ್ರಸನ್ನ ಮಹಾಮಂಗಲಾರಾಧಿತ್ಯವನ್ನು ಫಲಸಮರ್ಪಣೆಗಳನ್ನು ಮಾಡಿಕೊಂಡಂತಹ ಈ ಪುಣ್ಯಕಾಲವನ್ನು ನಾಗದೇವರ ಪೂಜಾ ಪ್ರಸನ್ನ ಕಾಲ ಎಂಬುದಾಗಿ ಕರೆದಿದ್ದಾರೆ. ಹಾಗಿರುವಾಗ ಮನುಷ್ಯ ಮಾತ್ರರಾದಂತಹ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಸಲ್ಪಡಬೇಕು ಎಂಬುದಾಗಿ ಹೇಳಿದ್ದಾರೆ. ಭಗವಂತನ ಅನುಗ್ರಹವನ್ನು ನಾವು ಹೊಂದದೆ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಪರಿಕ್ರಮವನ್ನು ಸಾಧಿಸಲು ಸಾಧನೆ ಮಾಡಲು ನಮ್ಮಿಂದ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದರೆ ಭಗವಂತ. ದೈವಾಧೀನಂ ಜಗತ್ಸರ್ವಂ ಎಂಬುದಾಗಿ ಹೇಳಿದ್ದಾರೆ. ಭಗವಂತ ಜಗತ್ತನ್ನೇ ಆವರಿಸಿಕೊಂಡಿದ್ದಾನೆ. ಜಗತ್ತಿನಲ್ಲಿ ಆವರಿಸಿಕೊಂಡಿರತಕ್ಕಂತಹ ಭಗವಂತನ ಶಕ್ತಿಯನ್ನು ಕ್ರೋಢೀಕರಿಸುವುದರ ಮೂಲಕವಾಗಿ ಆ ದೇವತಾ ಆರಾಧನೆಯನ್ನು ನಾನಾ ರೀತಿಯಾಗಿ ನಮ್ಮ ಸಂಸ್ಕೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಿರುವಾಗ ಗ್ರಾಮಕ್ಕೆ ಗ್ರಾಮ ದೇವರು, ಗ್ರಾಮಕ್ಕೆ ಗ್ರಾಮ ದೈವ ದೇವತೆಗಳು, ಅದೇ ರೀತಿಯಾಗಿ ತರವಾಡಿಗೆ ತರವಾಡು ದೈವ ದೇವತೆಗಳು, ಹಾಗೆ ಕುಲದೇವರು, ಇಷ್ಟ ದೇವರು, ಹಾಗೆ ಗುರು ಹಿರಿಯರು, ಪಿತೃಗಳು ಎಂಬುದಾಗಿ ಹೀಗೆ 4 ರೀತಿಯಾದಂತಹ ಒಂದು ರಥದ 4 ಚಕ್ರವನ್ನ ಈ 4 ರೀತಿಯಾಗಿ ಹೇಳಿದ್ದಾರೆ. ಹಾಗಿರುವಾಗ ಒಂದು ಸಕುಟುಂಬ ಶ್ರೇಯಸ್ಸನ್ನು ಹೊಂದಬೇಕು ಅಂತ ಆದರೆ ಅಲ್ಲಿ ಇಷ್ಟದೇವರ ಕುಲದೇವರ ಅನುಗ್ರಹ ಪ್ರಾಪ್ತಿಸಲ್ಪಡಬೇಕಂತೆ. ಅದೇ ರೀತಿಯಾಗಿ ಗ್ರಾಮದೇವರ ಅನುಗ್ರಹವನ್ನು ಹೊಂದಬೇಕಂತೆ. ಹಾಗೆ ತರವಾಡಿನ ದೈವ ದೇವತೆಗಳ ಅನುಗ್ರಹವನ್ನು ಹೊಂದಿಕೊಳ್ಳಬೇಕಂತೆ. ಹಾಗೆ ವಿಶೇಷವಾದಂತಹ ಪಿತೃಗಳು ನಮ್ಮ ಪೂರ್ವಜರೆಲ್ಲ ಈ ಮಣ್ಣಿನಲ್ಲೋ ಅಥವಾ ಆರಾಧನೆ ಮಾಡಿಕೊಂಡು ಬಂದಂತಹ
ಶಕ್ತಿಗಳು. ಹಾಗಿರುವಾಗ ಅಂತಹ ಪಿತೃಗಳೆಲ್ಲ ಒಳ್ಳೆಯ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿದಾಗ ಮಾತ್ರ ಭೂಮಿ ಇರತಕ್ಕಂತಹ ಮನುಷ್ಯ ಮಾತ್ರ ಆದಂಥ ನಮಗೆ ಒಳ್ಳೆಯ ಪರಿಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಿರುವಾಗ ಆ ವಿಶೇಷವಾದಂತಹ ಜೀವನವೆಂಬಂತಹ ರಥ ಸಾಂಗವಾಗಿ ನಡೆಯಬೇಕು. ಅದಕ್ಕೆ ಈ 4 ವಿಧವಾದಂತಹ ಅನುಗ್ರಹಗಳು ಬೇಕು. ಆದ್ದರಿಂದ ಆ ವಿಶೇಷವಾದಂತಹ ಈ ತರವಾಡು ಎಂಬಂತಹ ವಿಷಯದಲ್ಲಿ ಆ ದೇವತಾ ಅನುಗ್ರಹವನ್ನು ನಾವು ಹೊಂದಬೇಕು. ಹಾಗಿರುವಾಗ ಈ ತರವಾಡು ಕ್ಷೇತ್ರವನ್ನು ಯಾಕೆ ನಿರ್ಮಿಸಿದ್ದಾರೆ, ಇದರಿಂದ ನಮಗೇನು ಪ್ರಯೋಜನ, ಯಾಕೆ ನಾವು ಸಕುಟುಂಬಸ್ಥರಾಗಿ ಸೇರಿಕೊಂಡು ಈ ಸೇವೆಯನ್ನು ಮಾಡಬೇಕು, ದೇವತಾ ಅನುಗ್ರಹವನ್ನು ಸಕುಟುಂಬಸ್ಥರು ಸೇರಿಕೊಂಡು ಮಾಡಿದಲ್ಲಿಗೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಹಾಗಿರುವಾಗ ಆ ದೇವತಾ ಅನುಗ್ರಹವನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ಇಹ ಜನ್ಮದಲ್ಲಿಯೋ ಪೂರ್ವ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ತಿಳಿದೋ ತಿಳಿಯದೆಯೋ ನಮ್ಮಿಂದ ಆಗಿರತಕ್ಕಂತಹ ಸರ್ಪಶಾಪ ಕೋಪಗಳಿದ್ರೆ ಅದೆಲ್ಲ ನಾಶವಾಗುವುದು ನಾಗದೇವರ ಆರಾಧನೆಯಿಂದ. ಹಾಗಿರುವಾಗ ನಾಗದೇವರನ್ನ ಒಂದೆಡೆಯಲ್ಲಿ ಧರಣೀಧರ ಎಂಬುದಾಗಿ ಕರೆದಿದ್ದಾರೆ. ತನ್ನ ಶಿರದಲ್ಲಿ ಆ ಸಹಸ್ರ ಜಡೆಯನ್ನ ಹೊಂದಿಕೊಂಡಂತಹ ನಾಗದೇವರು ವಾಸುಕಿ ಎಂಬಂತಹ ಹೆಸರಿನ ವಿಶೇಷವಾದಂತಹ ವಾಸುಕಿ ಎಂಬಂತಹ ಹೆಸರಿನಲ್ಲಿ ತನ್ನ ಶಿರದಲ್ಲಿ ಆ ಭೂಮಿಯನ್ನ ಧಾರಣೆ ಮಾಡಿದ್ದಾರೆ. ಅಂತಹ ಭೂಮಿಯನ್ನ ತನ್ನ ಒಂದು ಶಿರದಿಂದ ಇನ್ನೊಂದು ಶಿರಕ್ಕೆ ಬದಲಾಯಿಸ್ತಾ ಇರತಕ್ಕಂತಹ ಕಾಲಕ್ಕೆ ಭೂಮಿ ಸಣ್ಣ ಮಟ್ಟಿನ ಕಂಪನವನ್ನ ಹೊಂದಿದ್ರೆ ಅದು ಭೂಕಂಪ ಅಂತ ಅನಿಸಲ್ಪಡುತ್ತದಂತೆ. ಹಾಗಿರುವಾಗ ಭೂಮಿಯಲ್ಲಿ ಧಾರೆ ಎರೆದಂತಹ ಎಲ್ಲ ನಾಗದೇವರಿಗೆ ಆ ಅಭಿಷೇಕವನ್ನ ಮಾಡಿದಂತಹ ದ್ರವಗಳೆಲ್ಲ ಯಾವ ರೀತಿಯಾಗಿ ಭೂಮಿಯನ್ನ ಸೇರ್ಲಿಕ್ಕೆ ಸಾಧ್ಯ ಉಂಟೋ ಅಂತಹ ತರ್ಪಣಾದಿಗಳೆಲ್ಲ ಸಾಕ್ಷಾತ್ ನಾಗದೇವರ ಶಿರವನ್ನ ತಲುಪಲಿಕ್ಕೆ ಸಾಧ್ಯ ಎಂಬುದಾಗಿ ಶಾಸ್ತ್ರಕಾರರು ನಿರ್ಣಯಿಸಿದ್ದಾರೆ. ಹಾಗಿರುವಾಗ ಮಾಡಿರತಕ್ಕಂತಹ ಸೇವೆಯ ಪೂಜೆದ ಪುಣ್ಯದ ಫಲಗಳೆಲ್ಲ ನಮ್ಮ ಜೀವನಕ್ಕೆ ಒಳ್ಳೆಯ ರೀತಿಯ ಮುಕ್ತಿಯನ್ನ ಅನುಗ್ರಹಿಸಬೇಕು. ತನ್ಮೂಲಕವಾಗಿ ಆ ವಿಶೇಷವಾದಂತಹ ತರವಾಡು ಕ್ಷೇತ್ರಕ್ಕೆ ಹಿಂದೆಲ್ಲ ಒಳ್ಳೆಯ ರೀತಿಯಾದಂತಹ ದೈವಾರಾಧನೆ ನಡಿಬೇಕು ಅಂತಾದ್ರೆ ಅಲ್ಲಿ ಕರ್ತೃ, ಕಾರಕ, ಪ್ರೇರಕ, ಅನುಮೋದಕ ಎಂಬಂತ 4 ವರ್ಗಗಳು ಬೇಕು. ಹಾಗಿರುವಾಗ ಅಂತಹ 4 ವರ್ಗಗಳು ಮಾಡತಕ್ಕಂತಹ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಅಂತಾದ್ರೆ ಅಲ್ಲಿ ಅದಕ್ಕೆ ಒಂದಷ್ಟು ಸಂಪತ್ತನ್ನ ವ್ಯಯಿಸಬೇಕಂತೆ. ಹಾಗಿರುವಾಗ ಮೊದಲೆಲ್ಲಾದ್ರೆ ತರವಾಡು ದೈವ ದೇವತೆಗಳಿಗೆ, ಅದೇ ರೀತಿಯಾಗಿ ತರವಾಡಿನ ಕ್ಷೇತ್ರಕ್ಕೆ ಬೇಕಾದಷ್ಟು ಆ ಉಂಬಳಿಯ ಜಾಗಗಳಿದ್ದವು. ಅದೇ ರೀತಿಯಾಗಿ ಕೃಷಿಯನ್ನ ಆಚರಿಸ್ತಾ ಇದ್ರು. ಹಾಗೆ ಆ ಜಾಗಕ್ಕೆ ಬೇಕಾದಂತಹ ಸಂಪತ್ತುಗಳೆಲ್ಲ ಅಲ್ಲಿಯೇ ದುಡಿದು ತಂದು ಹಾಕತಕ್ಕಂತಹ ವ್ಯವಸ್ಥೆ ನಮ್ಮಲ್ಲಿದ್ದರಿಂದ ಆ ಹಿಂದಿನ ಕಾಲದ ಆಸ್ತಿಗಳೆಲ್ಲ ಈಗ ಡಿಕ್ಲೇಷನ್ ಆಗಿ ಆ ದೇವತಾ ವಿನಿಯೋಗಕ್ಕೆ ಇರತಕ್ಕಂತಹ ದೇವರಿಗೆ ಕೂತುಕೊಳ್ಳಿಕ್ಕೆ ಜಾಗವನ್ನ ನಾವು ಖರೀದಿಸಿ ತೆಕ್ಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಹಾಗಿರುವಾಗ ಅಂತಹ ತರವಾಡು ಕ್ಷೇತ್ರಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತ ಆದ್ರೆ ತರವಾಡಿನ ಪ್ರತಿಯೊಬ್ಬ ಸದಸ್ಯನೂ ಕೂಡ ತನ್ನ ಸಂಪತ್ತಿನಲ್ಲಿ ಒಂದು ಪಾಲನ್ನ ಈ ಮಣ್ಣಿನಲ್ಲಿ ದೇವರಿಗಾಗಿ ವಿನಿಯೋಗ ಮಾಡಿದಾಗ ಮಾತ್ರ ಈ ತರವಾಡು ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಮನುಷ್ಯ ಮಾತ್ರ ಆದಂತಹ ನಮಗೆ ಭಗವಂತ ಏನನ್ನ ಅನುಗ್ರಹಿಸಿದ್ದಾನೆ, ಭಗವಂತನ ಸೇವೆಯನ್ನು ನಾವು ಯಾಕೆ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಎಂಬುದನ್ನ ಅರಿಯಲಿಕ್ಕೆ ನಾವು ಕ್ಷುಲ್ಲಕ ಮನೋಭಾವನೆಯಿಂದ ನಾವು ಅದೆಷ್ಟೋ ದೇವರ ನಿಂದನೆಯನ್ನ ನಾವು ಮಾಡುತ್ತೇವೆ. ಹಾಗಿರುವಾಗ ನಮ್ಮ ಕಷ್ಟ ಕಾಲಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿಲ್ಲ, ನಾವು ದೇವರನ್ನ ಬೈಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಭಗವಂತ ನಮಗೆ ಏನನ್ನ ಕೊಟ್ಟಿದ್ದಾನೆ, ದೇವರಿಗೆ ನಾವು ಯಾಕಾಗಿ ಕೊಡಬೇಕು ಎಂಬುದನ್ನು ಚಿಂತಿಸಿದಾಗ ಮಾತ್ರ ನಮ್ಮ ಜೀವನ ಸಾಫಲ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಿರುವಾಗ ಭಗವಂತನಿಗೆ ಭೂಮಿಯಲ್ಲಿ ನೀರು ಬೇಡ, ಭಗವಂತನಿಗೆ ಬದುಕಲಿಕ್ಕೆ ಅಗ್ನಿ ಬೇಡ, ಭಗವಂತನಿಗೆ ಕೂತುಕೊಳ್ಳಲಿಕ್ಕೆ ಭೂಮಿ ಬೇಡ, ಭಗವಂತನಿಗೆ ಉಸಿರಾಡುವಂತಹ ಗಾಳಿ ಬೇಡ. ಇದೆಲ್ಲ ಯಾರಿಗೆ ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಇದೆಲ್ಲ ಬೇಕಾಗುವುದು ನಮ್ಮ ಈ ಪಂಚಭೌತಿಕವಾದಂತಹ ಶರೀರಕ್ಕೆ. ಹಾಗಿರುವಾಗ ಆ ಪಂಚಭೌತಿಕವಾದಂತಹ ಶರೀರವನ್ನ ಭಗವಂತ ನಿರ್ಮಿಸಿ ಈ ಭೂಮಿಗೆ ಬಿಟ್ಟಾಗ ಈ ದೇಹಕ್ಕೆ ಬೆಂಕಿ ತತ್ವವನ್ನ, ನಮ್ಮ ಜಠರಾಗ್ನಿಯಲ್ಲಿ ಬೆಂಕಿ ಉಂಟು, ಅದೇ ರೀತಿಯಾಗಿ ಉಸಿರಾಡತಕ್ಕಂತಹ ವಾಯು ನಮ್ಮ ದೇಹವನ್ನ ಪ್ರವೇಶಿಸ್ತದೆ. ಹಾಗೆ ಆ ಪೃಥ್ವಿ ತತ್ವದಿಂದ ನಾವು ಭೂಮಿಯಲ್ಲಿ ನಿಲ್ಲುತ್ತೇವೆ. ಹಾಗಿರುವಾಗ ಇದೆಲ್ಲವೂ ಕೂಡ ಭಗವಂತ ನಮಗಾಗಿ ಅನುಗ್ರಹಿಸಿಕೊಟ್ಟಿದ್ದಾನೆ. ಒಂದು ವೇಳೆ ಆ ವಿಶೇಷವಾದಂತಹ ಸೂರ್ಯನ ಬೆಳಕಿಲ್ಲ ಅಂತಾದ್ರೆ ಜಗತ್ತಿನಲ್ಲಿ ಯಾವ ಜೀವರಾಶಿಗಳು ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಜಗತ್ತಿಗೆ ವಿಶೇಷವಾದಂತಹ ಬೆಳಕನ್ನು ಕೊಡುವುದರ ಮೂಲಕವಾಗಿ ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ತನ್ನ ಚಿಂತನೆಯನ್ನ ಮಾಡತಕ್ಕಂತಹ ದೇವನಾದಂತಹ ಸೂರ್ಯ ದೇವರಿದ್ದಾರಂತೆ. ಆದ್ದರಿಂದ ಅವನನ್ನ ಜಗಚ್ಚಕ್ಷು ಎಂಬುದಾಗಿ ಕರೆದಿದ್ದಾರೆ.
ಹೀಗಿರುವಾಗ ಆ ವಿಶೇಷವಾದಂತಹ ಬೆಂಕಿ ಅತಿಯಾಗಿ ಸೂರ್ಯನ ಪ್ರಖರಗಳು ಭೂಮಿಗೆ ಬಿತ್ತು ಅಂತಾದರೆ ಬರಗಾಲ ಬಂದು ಒದಗಿ ಹೋಗಬಹುದು. ಅದೇ ರೀತಿಯಾಗಿ ನೀರು ಅತಿಯಾಗಿ ಬಂತು ಅಂತಾದ್ರೆ ಆ ನೀರೇ ನಮಗೆ ಪ್ರಳಯಕಾರಕವಾಗಿ ಪರಿಣಮಿಸಬಹುದು. ಅದೇ ರೀತಿಯಾಗಿ ಬೆಂಕಿ ಉರಿಯಿತು ಅಂತಾದ್ರೆ ಧರ್ಮವನ್ನು ಅಧರ್ಮವನ್ನು ಆಚರಿಸತಕ್ಕಂಥ ಸಮಸ್ತರನ್ನ ಸುಡುವ ಗುಣವನ್ನ ಹೊಂದಿದೆ. ಆದ್ದರಿಂದ ಬೆಂಕಿ ಉರಿಲಿಕ್ಕೆ ಪ್ರಾರಂಭ ಆಯಿತು ಅಂತಾದ್ರೆ ನಾವು ಸರ್ವನಾಶವಾಗಿ ಬಿಡುತ್ತೇವೆ. ಅದೇ ರೀತಿಯಾಗಿ ಆ ದೇವತಾ ಅನುಗ್ರಹದಿಂದ ಬರತಕ್ಕಂತಹ ಗಾಳಿ ಆ ರಭಸವಾಗಿ ಬಂತು ಅಂತಾದ್ರೆ ಅದು ನಮಗೆ ಬಿರುಗಾಳಿಯಾಗಿ ಪರಿಣಮಿಸುತ್ತದೆ. ಹಾಗಿರುವಾಗ ಇದೆಲ್ಲ ನಮ್ಮಿಂದ ಉಂಟು ಮಾಡಲಿಕ್ಕೆ ಸಾಧ್ಯವಾಗದಂತಹ ವಿಚಾರ. ಇದು ಬಂತು ಅಂತಾದ್ರೆ ನಮ್ಮಿಂದ ತಡಿಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಶಕ್ತಿ ಏನು ಎಂಬುದನ್ನ ಅರಿತು ಜೀವನವನ್ನ ಮಾಡಿದಾಗ ಮಾತ್ರ ಭಗವಂತನ ಪುಣ್ಯ ಪ್ರಸಾದ ನಮ್ಮ ಪಾಲಿಗೆ ಪ್ರಾಪ್ತಿಸಲ್ಪಡುತ್ತದೆ. ಒಂದು ವೇಳೆ ಉಸಿರಾಡತಕ್ಕಂತಹ ಗಾಳಿ ಇಲ್ಲ ಅಂತಾದ್ರೆ ಯಾವ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗಾಳಿಯನ್ನೇ ಒಂದು ವಾಹನದ ಟೈರು ಪಂಚರ್ ಆಯಿತು ಅಂತಾದ್ರೆ ಅದಕ್ಕೆ ಗಾಳಿ ತುಂಬಿಸಬೇಕು ಅಂತಾದ್ರೆ ಆ ವಿಶೇಷವಾಗಿ ಅದಕ್ಕೆ 80 ರೂಪಾಯಿಗಳನ್ನು ಅಥವಾ 100 ರೂಪಾಯಿಗಳನ್ನ ಕೇಳುತ್ತಾರೆ. ಅದೇ ರೀತಿಯಾಗಿ ಇಷ್ಟು ದಿನದಿಂದ ಹುಟ್ಟಿದ ಕ್ಷಣದಿಂದ ಮರಣದ ತನಕ ನಾವು ಆ ವಾಯುವನ್ನ ಸೇವಿಸಿ ಬಿಡತಕ್ಕಂತಹ ಉಸಿರಾಟದ ಪ್ರಕ್ರಿಯೆಗೆ ನಾವು ಉಪಯೋಗಿಸತಕ್ಕಂಥ ಗಾಳಿಗೆ ಭಗವಂತನಿಗೆ ನಾವು ಎಷ್ಟು ಸಂಪತ್ತನ್ನ ಕೊಡಬೇಕು ಅಂತ ಯಾಚಿಸಿದ್ರೆ ಭಗವಂತನ ಋಣವನ್ನ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಂತಹ ಭಗವಂತನ ಋಣದಿಂದ ನಾವು ಮುಕ್ತರಾಗಬೇಕು. ಇಹ ಜನ್ಮದಲ್ಲೋ ಪೂರ್ವ ಜನ್ಮದಲ್ಲೋ ಜನ್ಮ ಜನ್ಮಾಂತರದಲ್ಲೋ ಮಾಡಿರತಕ್ಕಂತಹ ಸಮಸ್ತ ಅಪರಾಧಗಳೇನಿದ್ರೂ ಕೂಡ ಅದನ್ನೆಲ್ಲ ಮನ್ನಿಸುವುದರ ಮೂಲಕವಾಗಿ ಸಕುಟುಂಬದಲ್ಲಿ ಸೂಚಿತವಾದಂತಹ ಸಮಸ್ತ ಸರ್ಪ ಶಾಪ ಕೋಪಗಳಿಂದ ಬರತಕ್ಕಂಥ ಚರ್ಮ ರೋಗ, ದೃಷ್ಟಿರೋಗ, ನರದೌರ್ಬಲ್ಯ, ವಾತಜ, ಪಿತ್ತಜ, ಮಾಂಸಜ, ಮಜ್ಜಜಾದಿ ನಾನಾ ವಿಧ ರೋಗೋಪದ್ರವಗಳನ್ನೆಲ್ಲ ಪರಿಹರಿಸಿಕೊಡುವುದರ ಮೂಲಕವಾಗಿ ಮಾನಸಿಕವಾದಂತಹ ನೆಮ್ಮದಿಯನ್ನ, ದೈಹಿಕವಾದಂತಹ ಆರೋಗ್ಯವನ್ನ, ಮಕ್ಕಳಿಗೆಲ್ಲ ಸದ್ವಿದ್ಯೆಯನ್ನ, ಸದ್ಬುದ್ಧಿಯನ್ನ, ಸಚ್ಚಿಂತನ ಪ್ರವೃತ್ತಿಯನ್ನ, ಆಯುಷ್ಯವನ್ನ, ಆರೋಗ್ಯವನ್ನ, ಅದೇ ನಿರುದ್ಯೋಗಸ್ಥರಿಗೆಲ್ಲ ಸದುದ್ಯೋಗವನ್ನ, ಅವಿದ್ಯಾವಂತರಿಗೆ ಸದ್ವಿದ್ಯೆಯನ್ನ, ಬುದ್ಧಿಹೀನರಿಗೆ ಸದ್ಬುದ್ಧಿಯನ್ನ, ಅದೇ ರೀತಿಯಾಗಿ ಅನಾರೋಗ್ಯಸ್ಥರಿಗೆ ಸುಖಾರೋಗ್ಯವನ್ನ ಮಾಡತಕ್ಕಂಥ ವ್ಯವಹಾರ, ವೃತ್ತಿ, ಕರ್ಮಾಂಗ ಕ್ಷೇತ್ರಗಳಲ್ಲಿ ಒಳ್ಳೆಯ ಜನಬಲವನ್ನ, ಧನಬಲವನ್ನ, ಸಕಲ ಸಂಪತ್ತನ್ನ ಭಗವಂತ ಅನುಗ್ರಹಿಸಿ ಕೊಡುವುದರ ಮೂಲಕವಾಗಿ ಭಗವಂತನ ಈ ಪುಣ್ಯ ಕ್ಷೇತ್ರದಲ್ಲಿ ದೇವತಾ ಸತ್ಕರ್ಮದಲ್ಲಿ ಪಾಲು ಪಡೆದಂತಹ ಸಕುಟುಂಬದ ಪತ್ರಿಯೋರ್ವ ಸದಸ್ಯರಿಗೂ ಕೂಡ ಬರತಕ್ಕಂತಹ ಸಮಸ್ತ ಸರ್ಪಶಾಪಾದಿ ಕೋಪಗಳನ್ನೆಲ್ಲ ಪರಿಹರಿಸುವುದರ ಮೂಲಕವಾಗಿ ಮಾನಸಿಕವಾದ ನೆಮ್ಮದಿಯಿಂದ ಉಜ್ವಲವಾದ ಭವಿಷ್ಯವನ್ನ ಆ ವಿಶೇಷವಾದಂತಹ ದೇವತಾ ಸತ್ಕರ್ಮದಲ್ಲಿ ಭಾಗಿಯಾದಂತಹ ಸಮಸ್ತ ಸಮಾಜ ಬಾಂಧವರ ಮಾನ ಪ್ರಾಣಾದಿಗಳನ್ನು ರಕ್ಷಿಸುವುದಲ್ಲದೆ ಇಷ್ಟದೇವರ, ಕುಲದೇವರ, ಗ್ರಾಮದೇವರ, ಗ್ರಾಮಾದಿ ದೇವತೆಗಳ, ಅದೇ ರೀತಿಯಾಗಿ ಸೋಮನಾಥೇಶ್ವರ ಸ್ವಾಮಿ ಸಹಿತ ಆ ಕೋಟೆ ಮಹಾವಿಷ್ಣು ದೇವರ ಅನುಗ್ರಹ ಪ್ರಸಾದ ತನ್ಮೂಲಕವಾಗಿ ಸನ್ನಿಧಾನದಲ್ಲಿ ಆಚರಿಸತಕ್ಕಂತಹ ನಾಗದೇವರು ಸಹಿತ ಪರಿವಾರ ದೈವ ದೇವತೆಗಳು, ನೀವು ನಂಬಿಕೊಂಡು ಬಂದಂತಹ ಇಷ್ಟದೇವರು, ಕುಲದೇವರು, ಗ್ರಾಮದೇವರು, ಆರಾಧ್ಯ ಮೂರ್ತಿಯಾದಂತಹ ನಾಗದೇವರು ಸಕಾಲಕ್ಕೆ ಬೇಕಾದಂತಹ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಿ ಹೋದಲ್ಲಿ ಬಂದಲ್ಲಿ ಮಾನ ಪ್ರಾಣಾದಿಗಳನ್ನು ರಕ್ಷಿಸಿಕೊಡುವುದರ ಮೂಲಕವಾಗಿ ಆಚರಿಸಿದಂತಹ ಪೂಜೆಯ ಪುಣ್ಯದ ಫಲದಿಂದ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳಗಿ ನಮ್ಮೆಲ್ಲರ ಆ ಇಷ್ಟಾರ್ಥವನ್ನ ಭಗವಂತ ಅನುಗ್ರಹಿಸಿ ಕೊಟ್ಟಿದ್ದಾರೆ ಹೇಳತಕ್ಕಂತಹ ಕೀರ್ತಿಯ ಮಾತನ್ನ ಸತ್ಯ ಮಾಡಿಕೊಟ್ಟು ಮೇಲ್ಕಾಲಕ್ಕೆ ಸೂರ್ಯಚಂದ್ರ ಪರ್ಯಂತ ಸಕುಟುಂಬಸ್ಥರು ಕೀರ್ತಿವಂತರಾಗಿ ಬಾಳುವಂತಹ ಸೌಭಾಗ್ಯವನ್ನ ಆ ವಾಸುಕಿ ಅಷ್ಟಕುಲ ನಾಗ ದೇವತೆಗಳೆಲ್ಲ ಅನುಗ್ರಹಿಸಿ ಕೊಡಬೇಕು ಎಂಬುದಾಗಿ ಭಗವಂತನ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಮಾಡತಕ್ಕಂಥ ಪ್ರಾರ್ಥನೆ. ಓಂ ನಮೋಸ್ತು ಸರ್ಪೇಭ್ಯೋ ಏಕೇನ ಪೃಥಿವೀಮನೋ ಹೇ ಅಂತರಿಕ್ಷೇ ದ್ವಿದೇಭ್ಯಃ ಸರ್ಪೇಭ್ಯೋ ನಮಃ. ನಾಗದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಓಂ ಹಿರಣ್ಯಗರ್ಭಗರ್ಭಸ್ಥಂ ಹೇಮವೀಹಿ ವಿಭಾವಸೋಹ ಅನಂತ ಪುಣ್ಯಫಲಧರ್ಮದಶಾಂತಿ ಪ್ರಯಶ್ಚ ಮೇ ವಾಸುಕಿ ಅಷ್ಟಕುಲನಾಗದೇವತಾನುಗ್ರಹ ಆರಡಕೊಂಡ ಎರಡು ಅಕ್ಷತೆ ತಕ್ಕಮ್ಮ ಅವರ ತಲೆಗೆ ಅನಂತಾದಿ ಅಷ್ಟಕುಲನಾಗದೇವತಾ ಓಂ ಶೇಷಮಾವಾಹಯಾಮಿ ಶ್ರವಣಯಾಮಿ ಪೂಜಯಾಮಿ ಭೋಗ ಶೇಷ ಓಂ ವಿವಾಶ್ವಾಸಾವೃವೀತಾಗ ಸಂಶಯಮಾನುಭೋದಯಾಯಮಾನಃ ಓಂ ಪ್ರದಶಾಂತಿ ಪ್ರಯಶಮೆ ತಾಂಬೂಲಂ ಶ್ರೀಕರಂ ಭದ್ರಂ ಬ್ರಹ್ಮ ವಿಶ್ವಾಸಂ ಕುಸ್ಮಾದಸ್ಯರ್ವಾನೇನ ತಶಾಂತಿಂ ಪ್ರಯಶಮೆ ಓಂ ಧಾರಣಾರ್ಥೆ ವಸ್ತ್ರಂ ಲೇಪನಾರ್ಥೆ ಗೋಪೀಚಂದನಂ ಸೌಪಸ್ಕರಶ್ಚ ಓಂ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜವಾವಸೋಹ ಅನಂತ ಪುಣ್ಯಫಲದಂ ತಶಾಂತಿಂ ಪ್ರಯಶಮೆ शीलवास्त्रोणसङ्काशं सज्ञा लक्षणं वट् आराधन सम्पूर्णबलं प्राप्त्यर्थं यथांशं हिरण्यदक्षिणामृतवादयामि इदमिदमासनं सुखासनं पादयो वाद्यं मस्तयोर्घ्यमुखे आचमनीयं गन्धासकलाराधने सुवर्षितं सुवर्षितवस्तु ताम्बूलं श्रीकरं भद्रं ब्रह्मा ताम्बूलं श्रीकरं भद्रं ब्रह्मा विष्णुपात्मकं यस्मादस्य प्रदानतः शान्तिं प्रयच्छमे प्रयच्छतु फलं मनोरथफलं पुत्राभिवर्धनं यस्मादस्य प्रदानेन अधः शान्तिं प्रयच्छमे शीलवास्त्रोष्टसङ्काशं लज्जा लक्षणं पदा देहालङ्करणं ततः शान्तिं प्रयच्छमे लेपनार्थे गोपीचन्द्रं धारणार्थे यज्ञोपवीतं अनन्त पुण्यं शान्तिं प्रयच्छमे हिरण्यगर्भगर्भस्थं हेमबीजवावसोः अनन्तपुण्यफलदमदश्चान्तिं प्रयच्छमे सुरक्षणाकं वटवारा संपूर्ण फल प्राप्ति द्वारा श्रेयोभिवृद्धिरस्तु इष्टार्थ सिद्धिरस्तु गुरुगणपति प्रार्थना पूजन पुरस्सर आश्लेषाबलि नवकाकलशाभिषेक गणयाग समस्त देवता सत्कर्माचरण फलपंचामृताभिषेक तंबिलाराधना संपूर्ण देवता आराधना संपूर्ण कथाशास्त्रमनुष्ठुमिधोक्फलदायकं श्री नागराज सुप्रीतं कामयमानं तुभ्यमहं ब्रह्माद्यं ब्रह्महृदं ब्रह्मयवदेन गन्तव्यं ब्रह्मकर्म समादर पूजाकाले मध्ये स्वरवर्णाक्षरोः प्रायश्चित्तार्थं नामत्रयं करिष्ये अच्युताय नमः अनन्ताय नमः गोविन्दाय नमः हराय नमः वरुणाय नमः शङ्कराय नमः तद्विष्णोः सूरजाः दिव्यवचक्षुराणं तद्गन्नासो विबन्धगोदाकृतं विष्णो यत्परमं पदं ताम्बूलाय नमः ऐश्वर्यवस्तु हिरण्यगर्भगर्भस्थं हेमबीजवावसोः अनन्तपुण्यफलदमदश्चान्तिं प्रयच्छमे सुरक्षणाकं देवतानुकूलितासिद्धिद्वारा आरोग्यपूर्ण आयुष्याभिवृद्धिरस्तु इष्टार्थसिद्धिरस्तु ವಿಶೇಷವಾದ ಕ್ಷೇತ್ರಾಧಿಪತಿ ಅಂಜನ ಮಹಾಸೋಮನಾಥೇಶ್ವರ ದೇವರಿಂದ ಕುಲದೇವರಾಂಜನ ಕೋಟೆದ ಮಹಾಗಣಪತಿ ದೇವರೆಲ್ಲ ಮಹಾವಿಷ್ಣು ದೇವರೆಲ್ಲ ದುಮ್ಮುದಿಗೊಂಡು ಪರಿವರಾತ್ಮಕವಾಂಜಿನ ಸಾನ್ನಿಧ್ಯದ ಊರದ ದೈವದೇವರೆಂದು ನಮ್ಮ ಆರಾಧನೆ ಮಂತ್ರಂಜಿನ ಕ್ಷೇತ್ರದ ದೈವದೇವರೆಲ್ಲ ದುಮ್ಮುದಿಗೊಂಡು ಸರ್ವ ಪಿತೃಗಳ ಆರಾಧನೆ ಮಂತೊಂದು ಸರ್ವ ಪ್ರಾಶ್ಚಿತಗಾದ ಮಹಾಗಣಪತಿ ದೇವರನ್ನ ಹವನ ಮಂತೊಂದು ಮಹಾದೇವರನ್ನ ಆರಾಧನೆ ಮಂತೊಂದು ನರ್ತನ ಸೇವನೆ ಮಂತ್ರಂಜಿನ ಮಹಾಪಂಚದೇವತಾ ಆರಾಧನೆ ಮಂತೊಂದು ನಾಗರಾಜ ದೇವರನ್ನ ಬಿಂಬಪೂರ್ವಕವಾದ ಪಂಚಾಮೃತ ಸೇವಾರಾಧನೆ ನಾಗತಂಬಿಲ ಆರಾಧನೆಯಲ್ಲಿ ವಿಶೇಷವಾದ ಸರ್ವಪ್ರಾಶ್ರಿತಗಾದ ನಾಗ ಆಸ್ತೇಶಾಬಲಿ ಮಂತ್ರ ಪೂಜೆಲ್ಲ ವಟವಾರಾಧನೆ ಮಂತ್ರ ಅನ್ನದಾನಗಳ ಮಂತ್ರಗಳ ಮನ್ಪುಣಂಚ ಪ್ರತಿ ಒಂದು ಸೇವೆಲ್ಲ ಅತಿಥಿ ಸೇವೆಲ್ಲ ಶ್ರೀದೇವರು ಸಂಪೂರ್ಣವಾದ ಸ್ವೀಕಾರ ಮಾಡ್ತದೆ ಮನತುಂಬ ಕುಟುಂಬ ಅಭಿವೃದ್ಧಿ ಮಾಡಿಕೊಟ್ಟು ಐಶ್ವರ್ಯನ ಅನುಗ್ರಹ ಮಾಡಿಕೊಟ್ಟು ರಕ್ಷಣನ ಅನುಗ್ರಹ ಮಾಡಿತು ಪೂರ ವಿಷಯ ಇಷ್ಟ ಕಾರ್ಯ ಆದರೆ ಸಿದ್ಧಿ ಅನ್ಕೊಂಡ ಯೋಗಭಾಗ್ಯ ಆದರೂ ಪ್ರಾಪ್ತಿ ಸ್ವಾಮಿ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಆಹಾ
ಇವನಮ್ಮ ಕುಕ್ಕೆಯ ಸುಂದರನಿವನಮ್ಮ ನಾಥನು ಇವನಮ್ಮ ಕುಕ್ಕೆಯ ಸುಂದರನಿವನಮ್ಮ ಆರು ಕ್ಷೇತ್ರದಿ ನೆಲೆಸಿಹ ಆರು ಮುಖದವನು ಮುಖದವನು ಸ್ವಬಗಿಗೆ ವ್ಯಾಖ್ಯಾನ ಷಣ್ಮುಖನು ಬಾಲಕನಿವನಮ್ಮ ಕನಕ ಸಭಾಧೀಶ ಸ್ಕಂದನಿವಾ ಕಂದನಿವಾ ಕಂದನಿವಾ ಅಗ್ನಿಗರ್ಭನು ದೇವನಿವಾ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಕುಮಾರ ಪರ್ವತ ಮಡಿಲಲ್ಲಿ ನೆಲೆಸಿಹನು ನೆಲೆಸಿಹನು ಸರ್ಪರೂಪವ ಧರಿಸಿಹನು ಬಾಲಕನಿವನಮ್ಮ ಬ್ರಹ್ಮರಥೋತ್ಸವ ವೈಭವದಿ ಮೆರೆಯುವನು ಮೆರೆಯುವನು ಗಣಪತಿ ಸ್ವಾಮಿಗೆ ಅನುಜನಿವಾ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಕೃತ್ತಿಕ ಕನ್ಯೇರು ಸಾಕಿ ಬೆಳೆಸಿದ ಕಂದನಿವಾ ಕಂದನಿವಾ ಪ್ರಣವದ ಅರ್ಥವ ಅರಿತಿರುವ ಬಾಲಕನಿವನಮ್ಮ ಗಾಂಗೇಯನಿವನು ಬಿದಿರಿನ ನಡುವೆ ಜನಿಸಿದನು ಜನಿಸಿದನು ಕ್ರೌಂಚಧಾರನು ಸ್ವಾಮಿವಾ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಬ್ರಹ್ಮರಥದಲ್ಲಿ ಗರುಡನ ಸೇವೆಯ ಪಡೆಯುವನು ಪಡೆಯುವನು ಪಂಚಮಿ ರಥದಲ್ಲಿ ಮಿಂಚುವನು ಬಾಲಕನಿವನಮ್ಮ 8 ಕಂಬದ ಮಂಟಪವಿರಿಸಿ ಬೇಡೋಣ ಬೇಡೋಣ 8 ಕುಸುಮವ ಬಯಸುವನು ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಹೈ ಬಾಲಕನಿವನಮ್ಮ ಗೌರಿಯ ಕಂದನು ಇವನಮ್ಮ ಬಾಲಕನಿವನಮ್ಮ ಗೌರಿಯ ಕಂದನಿವನಮ್ಮ ಒಳ್ಳಿ ಪ್ರಿಯ ದೇವನಿಗೆ ಶ್ರೀ ಕುಕ್ಕೆ ಲಿಂಗನಿಗೆ ನಾಗರೂಪಿ ಸುಬ್ರಹ್ಮಣ್ಯನಿಗೆ
ದಿನದ ಉತ್ಸವ ನಡೆದಿದೆ ಇಲ್ಲಿ, ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಷಷ್ಠಿ ದಿನದ ಉತ್ಸವ ನಡೆದಿದೆ ಇಲ್ಲಿ, ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಬ್ರಹ್ಮರಥದಿ ಸ್ವಾಮಿಗೆ ಸೇವೆ ನಡೆದಿದೆ, ಬ್ರಹ್ಮರಥದಿ ಸ್ವಾಮಿಗೆ ಸೇವೆ ನಡೆದಿದೆ. ಹೂವಿನ ತೇರು ಮೆಲ್ಲ ಮೆಲ್ಲ ಸಾಗಿದೆ, ಮುಂದೆ ಸಾಗಿದೆ. ಷಷ್ಠಿ ದಿನದ ಉತ್ಸವ ನಡೆದಿದೆ ಇಲ್ಲಿ, ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಪಂಚಮಿಯ ರಥದಲ್ಲಿ ನಾಗ ಬರುತ್ತಿರೆ, ಆ ಸ್ವರ್ಗದ ಸಂಭ್ರಮ ಧರೆಯ ಕೈಸೆರೆ. ಪಂಚಮಿಯ ರಥದಲ್ಲಿ ನಾಗ ಬರುತ್ತಿರೆ, ಆ ಸ್ವರ್ಗದ ಸಂಭ್ರಮ ಧರೆಯ ಕೈಸೆರೆ. ಮತ್ಸ್ಯತೀರ್ಥದಲ್ಲಿ ಸ್ವಾಮಿ ತೆಪ್ಪೋತ್ಸವ, ಮತ್ಸ್ಯತೀರ್ಥದಲ್ಲಿ ಸ್ವಾಮಿ ತೆಪ್ಪೋತ್ಸವ. ಕಾಣುವ ಕಣ್ಣಿಗಿದುವೆ ಭಕ್ತಿ ವೈಭವ, ಕಾಣುವ ಕಣ್ಣಿಗಿದುವೆ ಭಕ್ತಿ ವೈಭವ. ಷಷ್ಠಿ ದಿನದ ಉತ್ಸವ ನಡೆದಿದೆ ಇಲ್ಲಿ, ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ. ಜೈ ಜೈ ಸ್ಕಂದ, ಜೈ ಜೈ ಕಂದ, ಜೈ ಜೈ ಸ್ಕಂದ, ಜೈ ಜೈ ಕಂದ. ಕೇಳುತ್ತಿದೆ ಮಧುರವಾಗಿ ಮಂತ್ರದ ಸ್ವರವು, ದೇವನ ಕ್ಷೇತ್ರವೆಲ್ಲ ಮಂಗಳಮಯವು. ಕೇಳುತ್ತಿದೆ ಮಧುರವಾಗಿ ಮಂತ್ರದ ಸ್ವರವು, ದೇವನ ಕ್ಷೇತ್ರವೆಲ್ಲ ಮಂಗಳಮಯವು. ರಥವನ್ನು ಎಳೆಯುವಾಗ ಮನದಿ ಹರುಷವು, ರಥವನ್ನು ಎಳೆಯುವಾಗ ಮನದಿ ಹರುಷವು. ಸ್ವಾಮಿ ಸೇವೆಯಿಂದ ಜನ್ಮವು ಸಾರ್ಥಕವು, ಸ್ವಾಮಿ ಸೇವೆಯಿಂದ ಜನ್ಮವು ಸಾರ್ಥಕವು. ಷಷ್ಠಿ ದಿನದ ಉತ್ಸವ ನಡೆದಿದೆ ಇಲ್ಲಿ, ಕಾರ್ತಿಕೇಯ ನೆಲೆಸಿಹ ಕುಕ್ಕೆ ಧರೆಯಲಿ.